ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಸುರತ್ಕಲ್ ಪ್ರಾಥಮಿಕ ಆರೋಗ್ಯ ಕುಳಾಯಿ ಆರೋಗ್ಯ ಕೇಂದ್ರಕ್ಕೆ ಶಾಸಕ ಡಾಕ್ಟರ್ ವೈ ಭರತ್ಶೆಟ್ಟಿಯವರು ಭೇಟಿ ನೀಡಿದರು. ಅಲ್ಲಿ ನಾಗರಿಕರಿಗೆ ಲಸಿಕಾ ಕೇಂದ್ರದ ವ್ಯವಸ್ಥೆ, ಕೊರೋನಾ ರೋಗಿಗಳ ಚಿಕಿತ್ಸೆಯ ಸೌಲಭ್ಯಗಳನ್ನು ಅವರು ಪರಿಶೀಲಿಸಿದರು. ವೈದ್ಯರಿಗೆ ನೆರವಾಗಲು ನೋಡಲ್ ಅಧಿಕಾರಿಗಳು ಹಾಗೂ ಟಾಸ್ಕ್ ಫೋರ್ಸ್ ಇದ್ದು ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು. ಕಾರ್ಪೊರೇಟರ್ ಅಧ್ಯಕ್ಷತೆಯಲ್ಲಿ ಸೋಂಕಿತರ ನಿಗಾಕ್ಕೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಕರ್ತವ್ಯದಲ್ಲಿ ಬೇಜವಾಬ್ದಾರಿ ತೋರಿದಲ್ಲಿ ಸಸ್ಪೆಂಡ್ಗೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ನಿಮ್ಮ ಜವಾಬ್ದಾರಿ ನಿಮ್ಗೆ ಆಗದಿದ್ದರೆ ಕಮಿಷನರ್ ನೀವು ನಾನು ಹೇಳುವುದು ನಾನು ಬಂದು ಶೋಕಾಸ್ ನೋಟಿಸ್ ಕೊಡಬೇಡ. ನೀವೇ ಒಂದು ಲೆಟರ್ ಬರೆದು ಬಿಟ್ಟು ನಿಮ್ಮ ಹೆಸರು ಬರೆದು ನೀವೇ ಶೋಕಾಸ್ ನೋಟಿಸ್ ಕೊಡಿ. ನೀವು ಶೋಕಾಸ್ ನೋಟಿಸ್ ಕೊಟ್ಟು ಬಂದಿಲ್ಲ ಅಂದ್ರೆ ನಾನು ಸಸ್ಪೆಂಡ್ ಮಾಡ್ತೀನಿ. ಆಯ್ತಾ? ಕ್ಲಿಯರ್ ಇದೆಯಾ? ಕ್ಲಿಯರ್ ಕಟ್. ಇದನ್ನ ನೀವು ಸೀರಿಯಸ್ ಆಗಿ ನೋಡ್ಬೇಕು. ಬೆಳಿಗ್ಗೆ ಬಂದು ಸೆಗ್ರಿಗೇಷನ್ ಆಗಿ ನಾವು ಇದನ್ನ ಡಾಕ್ಟ್ರು ನರ್ಸ್ಗಳು ಅವರವರ ಕೆಲಸ ಮಾಡ್ಬೇಕು. ನಾವು ಅವರಿಗೆ ಸಪೋರ್ಟ್ ಆಗಿ ನಾವು ಇದನ್ನ ಸ್ಮೂತ್ ಮಾಡೋದಿದ್ರೆ ಸಮಸ್ಯೆ ಆಗ್ತದೆ. ಪ್ರೈಮರಿ ಕಾಂಟ್ರಾಕ್ಷನ್ ಟ್ರೇಸ್ ಮಾಡಲಿಕ್ಕೆ ಎಲ್ಲರೂ ನಿಮ್ಮ ನೋಡಲ್ ಆಫೀಸರ್ನ ಹಾಕಿದ್ದೆ ಈ ವಾರ್ಡನ್ನು ನೋಡ್ಲಿಕ್ಕೆ. ಅವರಿಗೆ ಇಂಟ್ರೆಸ್ಟ್ ಇಲ್ಲದಿದ್ರೆ ಬೇಕಾದ ಆಫೀಸರ್ ಚೇಂಜ್ ಮಾಡ್ತಾರೆ, ಸಸ್ಪೆಂಡ್ ಮಾಡಿ ಚೇಂಜ್ ಮಾಡಿಬಿಡ್ತಾರೆ. ಶಾಸಕರೊಂದಿಗೆ ಪಾಲಿಕೆಯ ಕಮಿಷನರ್ ಅಕ್ಷಯ್ ಶ್ರೀಧರ್, ಮೇಯರ್ ಪ್ರೇಮಾನಂದ ಶೆಟ್ಟಿ, ಸ್ಥಳೀಯ ಕಾರ್ಪೊರೇಟರ್ಗಳು, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೋಸ್ಟ್ ಗಾರ್ಡ್ ಅವರ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಅವರನ್ನೆಲ್ಲ ಕನ್ಸಿಡರ್ ಮಾಡಿ ಅವರಿಗೆ ವ್ಯಾಕ್ಸಿನೇಷನ್ ಕೊಡಬೇಕಾಗ್ತದೆ. ಹಿಂದೆ ಅವರಿಗೆ ಬಂದಂಥ 20 ವಾಯಿಲ್ಸ್ ಏನಿದೆ, ನಾವು ಅವರು ಬರೋದು ಲೇಟ್ ಆದ ಕಾರಣ, ಶಿಪ್ ಬರೋ ಲೇಟ್ ಆದ ಕಾರಣ ಇಲ್ಲಿರುವಂಥ ಸ್ಥಳೀಯರಿಗೆ ಕೊಟ್ಟಿದ್ದೆವು. ಹಾಗಾಗಿ ಆ 20 ವಾಯಿಲ್ಸು ಪೆಂಡಿಂಗ್ ಇತ್ತು. ನಿನ್ನೆ ಕೋಸ್ಟ್ ಗಾರ್ಡ್ನವರು ಬಂದ ಕಾರಣ 20 ವಾಯಿಲ್ಸ್ ಏನು ಅವರಿಗೆ ಕೊಡಬೇಕಾಗಿತ್ತು, ನಾವು ಅದನ್ನು ನಿನ್ನೆ ಅವರಿಗೆ ಕೊಟ್ಟಿದ್ದೇವೆ. ಹೀಗೆ ಮುಂದಿನ ದಿನಗಳಲ್ಲಿ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಎಷ್ಟು ವಾಯಿಲ್ಸ್ ಉಂಟು, ಎಷ್ಟು ಪೇಷಂಟಿಗೆ ನಮ್ಮ ಹತ್ರ ಉಂಟು, ಎಲ್ಲ ಮಾಹಿತಿಗಳನ್ನು ಹಾಕಲಿಕ್ಕಿದ್ದೇವೆ. ಬುಕ್ಕಿಂಗ್ ಸಿಸ್ಟಮ್ ಸಹ ಓಪನ್ ಆಗಿದೆ. ಈಗ ಬುಕ್ಕಿಂಗ್ ಸಿಸ್ಟಮ್ 18 45 ಅವರಿಗೆ ಬುಕ್ಕಿಂಗ್ ಸಿಸ್ಟಮ್ ಮೂಲಕನೇ ಬರಬೇಕಾಗಿದೆ. ಮತ್ತು ಸೆಕೆಂಡ್ ಡೋಸ್ನವರಿಗೆ ಆದ್ಯತೆಯನ್ನು ಕೊಡಬೇಕಂತ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ನಿರ್ದೇಶನ ಸಹ ಇದೆ. ಅದಕ್ಕಿಂತ ಮುಂಚೆನೇ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ 70% ನಾವು ಸೆಕೆಂಡ್ ಡೋಸ್ವರಿಗೆ, 30% ಫಸ್ಟ್ ಡೋಸ್ವರಿಗೆ ಇಡ್ತಾ ಇದ್ವಿ. ಅದು ಅಬೌವ್ 45 ಇತ್ತು. 18 to 45ಗೆ ಸಿಸ್ಟಮ್ ಸರ್ಕಾರನೇ ಆ್ಯಪ್ ಮೂಲಕ ಮಾಡಿದ ಕಾರಣ ಅದೆಲ್ಲ ಸುಗಮವಾಗಿ ನಡೀತಿದೆ.